ಮಕ್ಕಳಾಗ್ಲಿಲ್ಲ ಅಂತ ಹೇಳಿ ಒಬ್ರು ಮಹಿಳೆಗೆ ಮಂತ್ರವಾದಿಯೊಬ್ಬ ಟಾಯ್ಲೆಟ್ ನೀರನ್ನ ಕುಡಿಸಿದ್ದಾನೆ. ತದನಂತರ ಈ ಟಾಯ್ಲೆಟ್ ನೀರನ್ನ ಕುಡಿದ ಪರಿಣಾಮ ಪಾಪ ಮಹಿಳೆ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ಈ ಘಟನೆ ನಡೆದಿರುವಂತದ್ದು ಉತ್ತರ ಪ್ರದೇಶದಲ್ಲಿ. ಅನುರಾಧ ಎಂಬ ಮಹಿಳೆಗೆ 10 ವರ್ಷದ ಹಿಂದೆ ಮದುವೆಯಾಗಿತ್ತು. ಆದ್ರೆ ಆಕೆಗೆ ಮಕ್ಕಳಾಗಿರ್ಲಿಲ್ಲ. ಹೀಗಾಗಿ ಆಕೆಯ ಅತ್ತೆ ಹಾಗೂ ಅಮ್ಮ ಇಬ್ಬರು ಸೇರಿ ಆಕೆಯನ್ನ ಚಂದು ಎಂಬ ಮಂತ್ರವಾದಿ ಬಳಿ ಕರೆದುಕೊಂಡು ಹೋಗ್ತಾರೆ. ಆತ ಅನುರಾಧ ಅವರ ಕುಟುಂಬಕ್ಕೆ ಆಕೆಯ ಬಂಜೆತನವನ್ನ ನಿವಾರಿಸುವುದಾಗಿ ಭರವಸೆ ನೀಡ್ತಾನೆ. ಇದಕ್ಕಾಗಿ 1 ಲಕ್ಷ ರೂಪಾಯಿ ವೆಚ್ಚವಾಗುವುದು ಎಂದು ಅವರ ಮನೆಯವರಿಗೆ ಹೇಳಿದ್ದಾನೆ. ಜೊತೆಗೆ ಅಡ್ವಾನ್ಸ್ ರೂಪದಲ್ಲಿ 22,000 ರೂಪಾಯಿ ಹಣವನ್ನು ಕೂಡ ತೆಗೆದುಕೊಳ್ತಾನೆ ಈ ಮಂತ್ರವಾದಿ ಚಂದು. ಉಳಿದ ಮೊತ್ತವನ್ನ ಚಿಕಿತ್ಸೆ ನೀಡಿದ ನಂತರ ನೀಡುವಂತೆ ಮನೆಯವರಿಗೆ ಮಾಂತ್ರಿಕ ಚಂದು ಹೇಳ್ತಾನೆ. ಇದಾದ ನಂತರ ಇವರು ಮಾಂತ್ರಿಕ ಚಿಕಿತ್ಸೆ ಎಂದು ಹೇಳಿಕೊಂಡು ಮಹಿಳೆ ಅನುರಾಧರನ್ನ ಮಾಂತ್ರಿಕ ಚಂದು, ಆತನ ಪತ್ನಿ ಶಬ್ನಂ ಹಾಗೂ ಇಬ್ರು ಸಹಾಯಕರು ಹಿಡಿದುಕೊಳ್ತಾರೆ. ಅಲ್ಲದೆ ಈ ಮಹಿಳೆಯನ್ನ ಕೂದಲಿನಲ್ಲಿ ಹಿಡಿದು ಎಳೆದಾಡಿದ ಪಾಪಿಗಳು ಆಕೆಯನ್ನ ಕತ್ತನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಒತ್ತಾಯಪೂರ್ವಕವಾಗಿ ಟಾಯ್ಲೆಟ್ ನೀರನ್ನ ಕುಡಿಸಲು ಯತ್ನಿಸ್ತಾರೆ. ಈ ವೇಳೆ ಆಕೆ ವಿರೋಧಿಸಿದಾಗ ಮಾಂತ್ರಿಕ ಚಂದ್ರು ಆಕೆಯ ದೇಹದಲ್ಲಿರುವ ಆತ್ಮ ಬಹಳ ಸ್ಟ್ರಾಂಗ್ ಆಗಿದೆ, ಅದು ಅಷ್ಟು ಸುಲಭವಾಗಿ ಹೋಗುವುದಿಲ್ಲ ಎಂದಿದ್ದಾನೆ. ಆದರೆ ಟಾಯ್ಲೆಟ್ ನೀರು ಕುಡಿಸಿದ ನಂತರ ಅನುರಾಧ ಸ್ಥಿತಿ ಚಿಂತಾಜನಕವಾಗಿದೆ. ಕೂಡಲೇ ಮಾಂತ್ರಿಕ ಚಂದು ಆಕೆಯನ್ನ ಸಮೀಪದ ಆಸ್ಪತ್ರೆಗೆ ಸೇರಿಸಿದ್ದಾನೆ. ಆದರೆ ಅಲ್ಲಿ ಅನುರಾಧ ಸಾವಿಗೀಡಾಗಿದ್ದು ಆಕೆಯ ಸಾವು ಖಚಿತವಾಗ್ತಾ ಇದ್ದಂತೆ ಮಾಂತ್ರಿಕ ಚಂದು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆ ನಂತರ ಅನುರಾಧ ಅವರ ತಂದೆ ಬಲಿರಾಮ್ ಯಾದವ್ ದೂರು ನೀಡಿದ್ದು ಪೊಲೀಸರು ಎಫ್ಐಆರ್ ದಾಖಲಿಸಿ ಚಂದುವನ್ನ ಬಂಧಿಸಿದ್ದಾರೆ. ಇನ್ನು ಆತನ ಪತ್ನಿ ಹಾಗೂ ಸಹಚರರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಒಟ್ಟು ಈ ಮೂಢನಂಬಿಕೆಯ ಹಿಂದೆ ಹೋದಂತಹ ಈ ಕುಟುಂಬಕ್ಕೆ ಸಾವಿನ ಮೂಲಕ ಈ ರೀತಿಯ ದುರಂತ ಅಂತ್ಯ ಸಿಕ್ಕಿದೆ.